ಖ್ಯಾತ ಸಮಾಜ ಸೇವಕ ಈಶ್ವರ್ ಮಲ್ಪೆ ಅಪಘಾತದಲ್ಲಿ ಕೂದಲೆಳೆ ಅಂತರದಲ್ಲಿ ಪಾರಾಗಿದ್ದಾರೆ. ಈ ಒಂದು ದೃಶ್ಯ ಸಿಸಿಟಿವಿಯಲ್ಲಿ ದಾಖಲಾಗಿದೆ. ಈಶ್ವರ್ ಮಲ್ಪೆ ಅವರ ವಾಹನ ಸಂಚಾರ ವಿಡಿಯೋ ಗಮನಿಸುವಾಗ ಬಹಳಷ್ಟು ಮಂದಿ ಭಯಭೀತಗೊಂಡಿರುತ್ತಾರೆ. ಆದರೆ ಈ ಸೃಷ್ಟಿಕರ್ತ ದೇವನ ಮಹಾಕರುಣೆ ಮತ್ತು ಶಕ್ತಿಯಿಂದ ಈಶ್ವರ್ ಮಲ್ಪೆ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಈಶ್ವರ್ ಮಲ್ಪೆ ಈಗಾಗಲೇ ಅನೇಕ ಜನರ ಪ್ರಾಣ ಉಳಿಸಿದ್ದಾರೆ. ಹಾಗೆ ಸಾಮಾಜಿಕ ಕಾರ್ಯಕ್ರಮವನ್ನು ನಿರಂತರವಾಗಿ ಮಾಡ್ತಾ ಇದ್ದಾರೆ. ಒಟ್ಟಾರೆಯಾಗಿ ಅವರು ಸಂಚರಿಸಿದಂತಹ ಒಂದು ದ್ವಿಚಕ್ರ ವಾಹನ ಬಸ್ಸಿಗೆ ಡಿಕ್ಕಿ ಹೊಡೆದಾಗ ಅದೃಷ್ಟವಶಾತ್ ಯಾವುದೇ ಗಾಯಗಳಿಲ್ಲದೆ ಅವರು ಪಾರಾಗಿದ್ದಾರೆ.